ವಿಡಿಯೋ ನೋಡ್ತಾ ಇರುವ ಸಮಸ್ತರಿಗೆ ನಮಸ್ಕಾರ. ನಾವಿವತ್ತು ಮಂಗಳೂರಿನ ಒಂದು ಮಣ್ಣಗುಡ್ಡೆ ಎಂಬ ಪ್ಲೇಸಲ್ಲಿದ್ದೀವಿ. ಇಲ್ಲಿನ ಮಂಗಳೂರಿನಲ್ಲಿ ಚೌತಿ ಹಬ್ಬಕ್ಕೆ ಮಂಗಳೂರಲ್ಲಿ ಎಲ್ಲಿ ಗಣೇಶ ಇರ್ತಾರೆ ಆ ಗಣೇಶನ ತಯಾರು ಮಾಡೋದು ಇವರೇ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಾನು ರಾಮಚಂದ್ರ ಅಂತ. ನಮ್ಮ ತಂದೆಯವರು ದಿವಂಗತ ಮೋಹನ್ ರಾವ್. 88 ವರ್ಷನ ಮಾಡ್ತಾ ಇದ್ದೇವೆ. ಇದು 80 ಇಯರ್. ಓಕೆ ಸರ್, ಯಾವೆಲ್ಲ ಪ್ಲೇಸ್ಗಳಿಗೆ ಇಲ್ಲಿಂದ ಗಣಪತಿ ಹೋಗುತ್ತೆ ಅಂತ ಸರ್? ಇಲ್ಲಿ ಸಾರ್ವಜನಿಕಗಳು ಸಂಘನಿಕೇತನ, ಹಾಂ, ಅದು ಸಂಘನಿಕೇತನ. ಓಕೆ. ಇದು ಪದವಿನಗಡಿ. ಓಕೆ. ಮತ್ತು ಅದು ಕುಲಶೇಖರ. ಹಾಂ. ಇದು ನೋಡಿ, ಇದು ಆಗ್ತಾ ಉಂಟು ಪೊಲೀಸ್ ಲೈನ್. ಇದು ಹಾಂ, ಪೊಲೀಸ್ ಲೈನು. ಅದರ ಆಚೆ ಬೊಕ್ಕಪಟ್ಟಣ ದೋಸ್ತ್ ಕ್ರಿಕೆಟರ್ಸ್ ಅದು. ಮತ್ತು ಅಲ್ಲೆಲ್ಲ ಉಂಟು NMPT ನೋಡಿ, NMPT ಮತ್ತು KMF, ಮತ್ತು ಅಲ್ಲಿಂದ ಫರಂಗಿಪೇಟೆ, ಕೊಡಿಯಾಲ್ ಬೈಲು, ಹಾಗೆಲ್ಲ ಸಾರ್ವಜನಿಕ 16 ದೇವರು ಇದೆ ನನಗೆ. MCF, NMPT ಎಲ್ಲ ಸೇರಿ. ಸರ್, ಈ ಕಾಯಕ ಹೇಗೆ ಶುರುವಾಯಿತು ಅಂತ ಒಂದು ಹೇಳ್ಬೋದು? ನಮ್ಮ ತಂದೆಯವರು ಬಾಂಬೆಲಿದ್ರಂತೆ, ಆಯ್ತಾ, ಬಾಂಬೆಲಿದ್ರು, ಅಲ್ಲಿ ಮಾಡ್ತಾಯಿದ್ರು. ಅಲ್ಲಿ ಮಾಡಿ ಇಲ್ಲಿ ಮಂಗಳೂರು ಬಂದರು. ಅಲ್ಲಿ 88 ವರ್ಷ ಹಿಂದೆ. ಆಗ ಇಲ್ಲಿ ಗಣಪತಿ ಮಾಡೋರು ಯಾರಿಲ್ಲ, ಎಲ್ಲೆಲ್ಲಿ ತರುವುದು ಅಥವಾ ಏನಾರು ಮಣ್ಣಿನ ಮುದ್ದೆ ಮಾಡಿ ಏನೋ ಪೂಜೆ ಮಾಡ್ತೀವಿ ಫೋಟೋ ಇಟ್ಟು. ಕಡೆ ತಂದೆಯವರಿಗೊಂದು ಸಂಘನಿಕೇತನ ಹೇಳಿದ್ದಾರೆ, ಸಂಘನಿಕೇತನ ನೀವು ಮಾಡಿ ನಮಗೆ ದೇವರು ಮಾಡಿಕೊಡಿ ಅಂತ. ಸೊ ಅವರೊಂದು ಶುರು ಮಾಡಿದ್ದು. ಅದರಂತ ಮುಂದುವರಿಸ್ತಾ ಇದ್ದೇವೆ. ಜನರಿಗೆ ಗೊತ್ತಾಗಿದೆ ನಾವೆಂದರೆ ಆವ ಮಣ್ಣಿಂದ ಮಾಡೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡೋದಿಲ್ಲ. ಪೇಂಟ್ಸ್ ಹಾಗೆ ಯಾವುದು ನಮಗೆ ಅದಕ್ಕೆ ಯಾವುದಕ್ಕೆ ಅಂತ ಎನ್ವೈರ್ಮೆಂಟಿಗೆ ಹಾಳಾಗುವಂಥದ್ದು ಯಾವುದು ಮಾಡೋದಿಲ್ಲ ನಾವು. ಪ್ಯೂರ್ ಮಣ್ಣಿಂದ ಮಾತ್ರ. ಅದೇ ಆವ ಮಣ್ಣಿದೆ, ಕ್ಲೇ, ಅದರಲ್ಲೇ ಮಾಡೋದು. ಯಾವ ಥರ ಮಂಗಳೂರು ಜನತೆದು ನಿಮಗೆ ಸಪೋರ್ಟ್ಸ್ ಎಲ್ಲ ಸಿಗ್ತಾ ಉಂಟು ಈ ಕೆಲಸಕ್ಕೆ ಎಲ್ಲ? ಸಪೋರ್ಟ್ ಇದೆ, ಜನರು ಇನ್ನು ವರ್ಷ ಬರ್ತಾ ಇರ್ತಾರಲ್ಲ, ಅದೇ ಸಪೋರ್ಟ್. ಮತ್ತು ನಮಗೆ ಹೋದಲ್ಲಿ ಒಂದು ಮರ್ಯಾದೆ, ಪ್ರೀತಿನ ಮಾತಾಡೋದು, ಹಾಗೆ ಆ ಥರ ಒಂದು ಪ್ರೀತಿ ಇದೆ. ಮತ್ತು ನಾವೆಲ್ಲ ಹೇಳಿದ್ರು ದುಡ್ಡಿಗೆ ಆಗಿಲ್ಲ, ಯಾಕಂದ್ರೆ ನಮಗೆಲ್ಲ ಜಾಬ್ ಇದೆ. ಅವ್ರು ಕೊಟ್ಟದ ಹಣ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ, ಅವ್ರು ಕೊಟ್ಟದೇ ರೇಟ್, ಕೊಡೋದಿದ್ರು ಬೇಸರಿಲ್ಲ. ಆದರೆ ಒಂದು ತೆಂಗಿನಕಾಯಿ ಕೊಡಲೇಬೇಕು, ಅದು ಮೊದಲಿನಲ್ಲಿ ಕ್ರಮ. ನಮಗೆ ಫಲ ಅಂತ ಹೇಳ್ತಾರೆ, ದೇವರು ಕೊಡುವಾಗ ಒಂದು ಫಲ ಕೊಡಬೇಕಲ್ಲ ನಮಗೆ, ಅಷ್ಟೇ. ಸರ್, ಟೋಟಲ್ ಒಂದು ಎಷ್ಟು ಗಣಪತಿ ಮಾಡ್ತೀರಂತ ಸರ್ ವರ್ಷಕ್ಕೆ? 200 ದೇವರು. 200 ಮ್ಯಾಕ್ಸಿಮಮ್. ಅದರಂತೂ ಜಾಸ್ತಿ ಮಾಡಲಿಕ್ಕೆ ನಮಗೆ ಪುರ್ಸೊತ್ತೇ ಇಲ್ಲ. ಆ ಥರ. ಹಾಗೇನೆ ತುಂಬಾ ಜನಗಳಿಗೆ ಗೊತ್ತಿರಲಿಲ್ಲ ಮಂಗಳೂರಲ್ಲಿ ಗಣಪತಿ ಇಲ್ಲೇ ತಯಾರಾಗ್ತಿತ್ತು ಅಂತ. ಈಗ ತುಂಬಾ ಜನ ಈ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಅವರಿಗೊಂದು ನಮಸ್ಕಾರ ತಿಳಿಸ್ಬಹುದಾ ಅಂತ. ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸರ್, ಬ್ಯುಸಿ ಇದ್ರು ಕೂಡ ನಮಗೆ ಇದರ ಒಂದು ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದೀರಿ. ನಮಗೆ ಏನಾದರೂ ಗೊತ್ತಿಲ್ಲದ ವಿಷಯ ಈ ಮೂರ್ತಿ ಮಾಡೋದ್ರಲ್ಲಿ ಏನಾದರೂ ನೀವು ಹೇಳ್ಬೋದಾ ಅಂತ ಈ ವಿಡಿಯೋ ಮೂಲಕ? ಮೂರ್ತಿ ಮಾಡೋ ವಿಷಯ ಹೇಳ್ತೇವೆ. ನಿಜವಾಗಿ ಮೂರ್ತಿ ಮಾಡೋದು ಗಣಪತಿ ಹುಟ್ಟಿದ ದಿನ ಉಂಟಲ್ಲ, ಚಿತ್ರ ನಕ್ಷತ್ರ, ಆ ದಿನ ಶುರು ಮಾಡಬೇಕು. ಯಾಕೆಂದರೆ ಅದು ಹುಟ್ಟಿದ ದಿನ. ಮತ್ತು ಪೇಂಟ್ಸ್ ಹಾಗೆ ಅದಕ್ಕೆ ಹುಣ್ಣಿಮೆ ಒಂದು ಬರ್ತದೆ, ಒಂದು 15-20 ದಿನ, ಆ ದಿನ ಪೇಂಟ್ ಶುರು ಮಾಡಬೇಕು. ಅದು ಕ್ರಮ ಒಂದು. ಮತ್ತು ಅಷ್ಟಾಗಿ ಒಂದು ಕರೆಕ್ಟಾಗಿರ್ಬೇಕು ಪೂಜೆ. ಇದು ಮಾಡೋದು ದೇವರ ಮೂರ್ತಿ ಮಾಡುವಾಗ ನಾವೆಲ್ಲ ಹೊರಗೆ ಹೋಗೋದು ಅಥವಾ ಬೇಡದ್ದೆಲ್ಲ ಮಾಡಬಾರ್ದು. ಒಂದು ದೇವ್ರ ಗಣಪತಿ ಅಂತ, ಬೇರೆ ದೇವರಿಗೆ ಪರವಾಗಿಲ್ಲ, ಗಣಪತಿ ಒಂದು ಕರೆಕ್ಟಾಗಿ ಅಂದರೆ ಶುದ್ಧವಾಗಿರ್ಬೇಕೆಲ್ಲ. ಮತ್ತು ಮಾಡೋರು ಹಾಗೆ ಗಣಪತಿ ಮನೇಲಿ ಇಡ್ತಾರಲ್ಲ, ಎಲ್ರಿಗೂ ಒಳ್ಳೇದಾಗ್ತದೆ. ಮತ್ತೆ ಅದುಂಟೆ ಫ್ಯಾಮಿಲಿ ಒಂದು ತಂದೆ ಇಟ್ಟರೆ ಮಗ ಹಾಗೆ ಮಾಡ್ತಾ ಬೇಕು, ಅವರ ಪರಂಪರೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹೇಳಿಕೊಂಡಿರ್ತಾರೆ, ಒಂದು ಮಗ ನನಗೆ ಹುಟ್ಟಿದ್ರೆ ಗಣಪತಿ ಇರ್ತೇನೆ ಅಂತ. ಅದು ಗಣಪತಿ ಇಡಲೇಬೇಕು. ಓಕೆ. ಹೌದು. ಎಲ್ಲ ನಂತರ ಪಕ್ಕ ಇಡದಿದ್ರು ಭಾರಿ ಕಷ್ಟ ಆಗ್ತದೆ, ಫ್ಯಾಮಿಲಿಗೆಲ್ಲ ಪ್ರಾಬ್ಲಮ್ ಬರ್ತದೆ. ಮತ್ತೆ ಇದ್ದಾರಲ್ಲ ಪೂರೈತೆ ಹೇಳ್ತಾರೆ, ಅದು ಮಾಡಿ ಇದು ಮಾಡಿ ಅಂತ. ಅದು ಖರ್ಚು ಉಳಿಸಿಗೆ ಒಂದು ಗಣಪತಿ ಮಾಡಿ ಮತ್ತೆ ಒಂದು ಅದು ಮಾತ್ರ ಅಲ್ಲ, ಎಲ್ಲ ಸೇರ್ತಿರಲ್ಲ. ಈಗ ಮನೆಯಲ್ಲಿ ಗಣಪತಿ ಇಟ್ಟ ಕೂಡಲೇ ನಿಮ್ಮ ನೆಂಟರೆಲ್ಲ ಬರೋದು, ಫ್ಯಾಮಿಲಿ ಎಲ್ಲೆಲ್ಲಿನ ಬರೋದು ಎಲ್ಲ ಸೇರ್ತೀರಿ ನೋಡಿ. ಖಂಡಿತ ಖಂಡಿತ. ಅಲ್ಲ, ನಮ್ಮ ಕೆಲ ಗಣಪತಿ ಇದ್ದಾರೆ, ಅಮೇರಿಕದಿಂದ ಬರ್ತಾರೆ ಆ ಪರ್ಟಿಕ್ಯುಲರ್ ಚೌತಿಗೆ ನೋಡ್ಲಿಕ್ಕೋಸ್ಕರ. ನೋಡ್ಲಿಕ್ಕಲ್ಲ, ಅವರ ಮನೆ ದೇವ್ರು ಇರ್ತಾರೆ, ಇಲ್ಲಿಂದ ತಗೊಂಡು ಹೋಗ್ತಾರೆ. ಅಮೆರಿಕದವರ ಮನೆ ದೇವ್ರು ಇರ್ತಾರಲ್ಲ. ಮತ್ತೆ ಒಂದು ದೇವ್ರು ಹೋಗಿ ಆಯ್ತು. ನಿಮ್ಮ ವೀನು ಗೊತ್ತು, ವೀನು ಅಂತ, ಅವರ ಫ್ಯಾಮಿಲಿ ಅವರು ಅಮೆರಿಕ ಕೊಂಡೋಗಿ ಆಯ್ತು. ಮೊನ್ನೆ 31st ಏನೋ ಕೊಂಡೋದ್ರು ಗಣಪತಿ ಮೂರ್ತಿಯನ್ನು, ಚಿಕ್ಕ ಮೂರ್ತಿ, ಒಂದು 15 ಇಂಚಿದು ದೇವ್ರು ಕೊಂಡೋಗಿ ಆಯ್ತು. ಅವರು ಅಲ್ಲಿ ಇಡ್ತಾರೆ ಪೂಜೆಗೆ. ಸರ್, ಬೇರೆ ಯಾವುದಾದ್ರೂ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಗಣಪತಿ ಮಾಡೋದ್ರಲ್ಲಿ ಏನಾದರೂ ಒಂದು ತಿಳಿಸ್ಬೋದು ಅಂತ ವೀಕ್ಷಕರಿಗೆ? ಗಣಪತಿ ಮಾಡೋ ವಿಷಯ ಒಂದು ಕ್ರಮ ಇರಬೇಕಷ್ಟೇ. ಒಂದು ದೇವರಿಗೆ ಒಂದು ಶಾಸ್ತ್ರೋಕ್ತ ದೇವರು, ಬೇರೆ ದೇವರಾಗಿ ಒಂದು ಇದಿಲ್ಲ. ಒಂದು ಸರಸ್ವತಿ ಆದ ಹೇಗಾರು ಒಂದು ಮಾಡಿದರೂ ನಡೀತದೆ, ಒಂದು ಕೆಲಸ ಮಾಡಿ ಹೊರಗೆ ಹೋಗಿ ಬಂದು ಕೆಲಸ ಮಾಡ್ಬೋದು. ಅದು ಇದಕ್ಕಾಗಿ ಒಂದು ಶುದ್ಧವಾಗಿ ಅದರಲ್ಲಿ ಮಾಡಬೇಕು, ಪರಿಶುದ್ಧ ಮನಸ್ಸಾಗಿ ಕೆಲಸಗಳು ಅಷ್ಟೇ. ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಹಾಗೆ ಮಾಹಿತಿ ಕೊಟ್ಟದಕ್ಕೆ. ಮೊದಲೇ ದಿನ ಬಂದಿದ್ವಿ ಆಯ್ತಾ, ಅದಕ್ಕೆಲ್ಲ ಖಂಡಿತ ಪೇಂಟ್ ಆಗಿರುತ್ತೆ. ಈಗ ಏನಾಗಿಲ್ಲ, ಈಗ ಯಾರಿಗೆ ಗೊತ್ತುಂಟು ಮಣ್ಣಗುಡ್ಡ, ನಮ್ಮ ಮಣ್ಣಗುಡ್ಡ.
ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಮಾಹಿತಿ ಸಿಗ್ತಲ್ಲ ಮಂಗಳೂರಲ್ಲಿ ಗಣಪತಿನ ಎಲ್ಲಿ ಜಾಸ್ತಿ ತಯಾರು ಮಾಡ್ತಾರೆ ಅಂತ. ಸೊ ವಿಡಿಯೋ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.